ಅಡುಗೆ ಮನೆಯಲ್ಲಿ ಹೈಯೆಸ್ಟ್ ಕೊಳಕು ವೈರಸ್ ಬ್ಯಾಕ್ಟೀರಿಯಾ ತುಂಬಿಕೊಂಡಿರೋ ಜಾಗ ಅಂತಂದರೆ ಅದು ಸಿಂಕ್. ಈ ಸಿಂಕನ್ನು ಮನೆಯಲ್ಲೇ ಮಾಡಿರುವಂತಹ ಕಿಚನ್ ಕ್ಲೀನರಿಂದ ಹೇಗೆ ಸೂಪರ್ವಾಗಿ ಕ್ಲೀನ್ ಮಾಡೋದ್ರ ಜೊತೆಗೆ ಹೊಸದ್ರ ಥರ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆ ಎಲ್ಲ. ನನ್ನ ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ, ಎಸ್ಪೆಷಲಿ ಅಡುಗೆ ಮನೆಗೆ ಬೇಕಾಗಿರುವಂಥ ಒಂದು ಯೂಸ್ಫುಲ್ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ, ನಾರ್ಮಲ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಈ ಕೊಳಕು ಇರುತ್ತೆ ಅಂತಂದರೆ ಅದು ಸಿಂಕಲ್ಲಿ. ಯಾಕಂತಂದರೆ ಎಂಜಲು ಮಾಡಿದ ಪಾತ್ರೆನ ನಾವು ಅದರಲ್ಲಿ ತೊಳಿತಾ ಇರ್ತೀವಿ. ಅದೇ ಥರ ಅಡುಗೆ ಮಾಡಿರುವಂತಹ ಜಿಡ್ಡು ಪಾತ್ರೆಗಳನ್ನು ಅದರಲ್ಲಿ ತೊಳಿತಾ ಇರ್ತೀವಿ. ಬ್ಯಾಕ್ಟೀರಿಯಾ, ವೈರಸ್, ಕೊಳಕಿನ ಜೊತೆಗೆ ಆ ಎಣ್ಣೆ ಪಸೆ ಜಿಡ್ಡನ್ನೆಲ್ಲ ನಾರ್ಮಲ್ ಆಗಿ ನಾವು ಸೋಪ್ ವಾಟರಿಂದ ತೊಳೆದ್ರೆ ಅದು ಹೋಗಲ್ಲ. ನಾವು ಮತ್ತೆ ಪಾತ್ರೆ ಹಾಕಿ ಸಿಂಕಲ್ಲಿ ಹಾಕಿ ತೊಳೆದಾಗ ಆ ವೈರಸ್, ಬ್ಯಾಕ್ಟೀರಿಯಾ ಅಥವಾ ಕೊಳಕೆಲ್ಲ ಮತ್ತೆ ವಾಪಸ್ ನಮ್ಮ ಪಾತ್ರೆಯಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಸಿಂಕನ್ನು ನೀಟಾಗಿ ಸ್ಯಾನಿಟೈಸ್ ಮಾಡಿದ ಹಾಗೆ ಎಲ್ಲ ಬ್ಯಾಕ್ಟೀರಿಯಾ, ವೈರಸ್ಗಳನ್ನು ಕೊಲ್ಲೋ ಥರ ಮತ್ತು ಸಿಂಕ್ ಹೊಸತ್ರ ಥರ ಆಗೋ ಥರ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ನಾವು ಯಾವುದೇ ಕೆಮಿಕಲ್ ಹಾಕಿ ಮಾಡಿದಂತಹ ಕಿಚನ್ ಕ್ಲೀನರನ್ನು ಯೂಸ್ ಮಾಡದೆ ಮನೆಯಲ್ಲೇ ಮಾಡುವಂತಹ ನ್ಯಾಚುರಲ್ ಕಿಚನ್ ಕ್ಲೀನರನ್ನು ಯೂಸ್ ಮಾಡಿಕೊಂಡು ಸಿಂಕನ್ನು ಸೂಪರಾಗಿ ಕ್ಲೀನ್ ಮಾಡೋದು ಹೇಗೆ ಮತ್ತು ಹೊಸತರ ಥರ ಮಾಡೋದು ಹೇಗೆ ಗೊತ್ತಾಗಬೇಕಾ? ನನ್ನ ವಿಡಿಯೋನ ಮಿಸ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋದೇ ಬೇಡ. ಯಾಕಂತಂದರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಎಲ್ರಿಗಿಂತ ಬೇಗನೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಸಿಂಕನ್ನು ನಾವು ಎಷ್ಟು ಕ್ಲೀನಾಗಿರ್ತೀವೋ ಅಷ್ಟು ಒಳ್ಳೆಯದು, ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಚೂರು ಬ್ಯಾಕ್ಟೀರಿಯಾ, ವೈರಸ್ ಉಳಿಯೋದಾಗೆ ಸಿಂಕನ್ನು ಸೂಪರಾಗಿ ಕ್ಲೀನ್ ಮಾಡೋದು ಹೇಗೆ ಮತ್ತು ಹೊಸತರ ಥರ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ಮನೆಯಲ್ಲೇ ಮಾಡಿರುವಂಥ ಒಂದು ಕಿಚನ್ ಕ್ಲೀನರಿಂದ. ಈ ಕಿಚನ್ ಕ್ಲೀನರ್ ಮಾಡಲಿಕ್ಕೆ ನಮಗೆ ಜಾಸ್ತಿ ಏನೂ ಖರ್ಚಿಲ್ಲ. ಇದಕ್ಕೆ ಬೇಕಾಗಿರೋದು ನಿಂಬೆಹಣ್ಣಿನ ಸಿಪ್ಪೆ. ನಿಂಬೆಹಣ್ಣು ಕೂಡ ಬೇಡ, ನಿಂಬೆಹಣ್ಣಿನ ಸಿಪ್ಪೆ ಇದ್ದರೆ ಸಾಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಈ ನಿಂಬೆ ಸಿಪ್ಪೆ ಇರುತ್ತಲ್ವ, ನಿಂಬೆ ಸಿಪ್ಪೆನ ಕಟ್ ಮಾಡಿಕೊಂಡು ಆ ಪಾತ್ರೆಗೆ ಹಾಕ್ಕೊಳ್ಳಿ. ನಿಮಗೆ ನಿಂಬೆ ಸಿಪ್ಪೆ ಇಲ್ಲ ಅಂತಂದರೆ ಒಂದು ನಿಂಬೆ ಬೇಕಾದರೂ ಹಾಕೋಬೋದು. ನೀವು ಈ ಕಿಚನ್ ಸೊಲ್ಯೂಷನ್ ಅಥವಾ ಕ್ಲೀನರನ್ನು ಮಾಡಿ ಇಡೋದಿದ್ರೆ ನೀವು ಜಾಸ್ತಿ ನಿಂಬೆನ ಯೂಸ್ ಮಾಡ್ಕೋಬೋದು. ಬಟ್ ನಾನು ಇದರಲ್ಲಿ ಒಂದು 4-5 ಸರಿಗೆ ಬೇಕಾಗುವಷ್ಟು ಮಾಡ್ತಾ ಇದ್ದೇನೆ. ಒಂದು 3-4 ಲಿಂಬೆದು ಸಿಪ್ಪೆನ ಹಾಕ್ಕೊಂಡು ಒಂದು 2 ಗ್ಲಾಸ್ ನೀರಿಟ್ಟು ಅದನ್ನ ಚೆನ್ನಾಗಿ ಕುದಿಸಬೇಕು. ಕುದಿದಾದ ನಂತರ ಇದನ್ನ ತಣ್ಣಗಾಗಲಿಕ್ಕೆ ಸ್ವಲ್ಪ ಹೊತ್ತು ಬೇಡಿ. ನೀವು 2 ಗ್ಲಾಸ್ ನೀರು ಹಾಕಿದರೆ ಅದು 1 ಗ್ಲಾಸ್ ಆಗೋ ತನಕ ಕುದಿಸಬೇಕು. ತಣ್ಣಗಾದ ನಂತರ ಈ ಲಿಂಬೆ ಸಿಪ್ಪೆನ ಚೆನ್ನಾಗಿ ಹಿಚುಕಿಬಿಟ್ಟು ಈ ಥರ ಅದರ ರಸ ಎಲ್ಲ ತೆಗೆದು ಬಿಡಬೇಕು. ಅದಾದ ನಂತರ ಆ ಸಿಪ್ಪೆನ, ಬರೀ ಸಿಪ್ಪೆನ ನಾವು ಬಿಸಾಡ್ಬೋದು. ಇವಾಗ ಈ ನೀರನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಸೋಸಿ ನೀವು ಆ ಕ್ಲೀನ್ ನೀರನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಬೀಜ ಮತ್ತು ಬೇರೆ ಏನಾದರೂ ಇದ್ದರೆ, ಕಸ ಇದ್ದರೆ ಅದು ಹೋಗುತ್ತೆ ಫಿಲ್ಟರ್ ಮಾಡಿಕೊಂಡಾಗ. ಇವಾಗ ಈ ಫಿಲ್ಟರ್ ಮಾಡ್ಕೊಂಡಿರುವಂಥ ನಿಂಬೆ ರಸಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಹಾಕಿದಾಗ ನಿಮಗೆ ನೀರು, ಈ ರಸ ಇದೆಯಲ್ಲ ಅದು ಉಕ್ಕಿ ಬರುತ್ತೆ. ಬಟ್ ಸ್ವಲ್ಪ ಹೊತ್ತಾದಾಗ ಅದು ಕಡಿಮೆ ಆಗುತ್ತೆ. ಇದಕ್ಕೆ ನಿಮಗೆ ಸ್ವಲ್ಪ ಪರಿಮಳ ಬೇಕು, ಸೋಫಿದು ಫ್ಲೇವರ್ ಬೇಕು ಅಂತಂದರೆ 1 ಸ್ಪೂನಷ್ಟು ಡಿಶ್ ವಾಶನ್ನು ಹಾಕೋಬೋದು. ಕಂಪಲ್ಸರಿ ಅಲ್ಲ, ಬೇಕು ಅಂತ ಏನೂ ಇಲ್ಲ. ಬಟ್ ಹಾಕ್ಕೊಂಡ್ರೆ ಸ್ವಲ್ಪ ಸೋಪಿದು ಇದು ಬರುತ್ತೆ, ನೊರೆ ಬರುತ್ತಲ್ವ, ಅದು ಬರುತ್ತೆ. ಮತ್ತೊಂದು ಸ್ವಲ್ಪ ನಿಮಗೆ ಆ ಪರಿಮಳ ಇರುತ್ತೆ. ಇವಾಗ ಈ ಲಿಕ್ವಿಡನ್ನು, ಈ ಕಿಚನ್ ಕ್ಲೀನರನ್ನು ನೀವು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಇದೇನು ಹಾಳಾಗಲ್ಲ, ಹಾಗೇ ಇರುತ್ತೆ. ಸೂಪರ್ ಆಗಿರುವಂತಹ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಕಿಲ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಇದನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು, ಇವಾಗ ನೋಡಿ, ನೀವು ಸಿಂಕನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಮೊದಲು ಇದನ್ನ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಸಿಂಕಿಗೆ ಪೂರ್ತಿಯಾಗಿ ಸ್ಪ್ರೇ ಮಾಡಿ, ಎಲ್ಲಿ ಕ್ಲೀನ್ ಮಾಡಬೇಕು ಅಲ್ಲೆಲ್ಲ ನೀಟಾಗಿ ಸ್ಪ್ರೇ ಮಾಡಿ, ಎಲ್ಲ ಕಡೆಗೂ ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ. 5-10 ನಿಮಿಷ ಬಿಡ್ಬೋದು. ಅದಾದ ನಂತರ ಇವಾಗೊಂದು ಸ್ಕಾಚ್ ಬ್ರೈಟ್ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ. ಇದು 2ಕ್ಕೆ ತುಂಬಾ ಉಪಯೋಗ ಇದೆ. ಏನಂತಂದರೆ, ಒಂದು, ಈ ಕ್ಲೀನರಿಂದ ಏನೇ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಅಥವಾ ಎಂಥ ಇದ್ರೂ ಸತ್ತೋಗುತ್ತೆ. ಇನ್ನೊಂದೇನು ಅಂತಂದರೆ, ಎಂಥದೇ ಆಯಿಲು, ಜಿಡ್ಡು, ಏನೇ ಕಳೆಗಳಿರಲಿ ಅದೆಲ್ಲದೂ ಕ್ಲೀನ್ ಆಗುತ್ತೆ. ಜಸ್ಟ್ 5 ನಿಮಿಷ ಬಿಟ್ಟರೆ ಸಾಕು.
ನೀವು ನೆಕ್ಸ್ಟ್ ಈ ಥರ ಸ್ಕಾಚ್ ಬ್ರೈಟಲ್ಲಿ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನೀಟಾಗಿ ಕೊಳೆ ಕಿತ್ಕೊಂಡು ಬರುತ್ತೆ. ನೋಡಿದ್ರಲ್ಲ? ಅದಾದ ನಂತರ ಕ್ಲೀನ್ ನೀರಲ್ಲಿ ಒಂದ್ಸರಿ ಸಿಂಕನ್ನು ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಡಿ. ನಿಮಗೆ ಆವಾಗಿದ್ದ ಸಿಂಕಿಗೂ ಇವಾಗಿದ್ದ ಸಿಂಕಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು ಇದು ಮತ್ತೆ ಹೊಸತ್ರ ಥರ ಆಗುತ್ತೆ, ಇನ್ನೊಂದು ಫುಲ್ ಬ್ಯಾಕ್ಟೀರಿಯಾ ವೈರಸ್ ಫ್ರೀ ಝೋನ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ನಾವು ಅಡುಗೆ ಮನೆ ಸಿಂಕಲ್ಲಿ ಏನು ಮಾಡ್ತಿರ್ತೀವಿ, ಎಂಜಲ್ ಪಾತ್ರೆನ ತೊಳಿತಾ ಇರ್ತೀವಿ. ಯಾರಾದರೂ ಏನಾದರೂ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಆದರೆ ನೀವು ಅದನ್ನ ಸೋಪ್ ಹಾಕಿ ಎಷ್ಟು ಆಮೇಲೆ ಕ್ಲೀನ್ ಮಾಡಿದರೂ ಹೋಗಲ್ಲ. ಬಟ್ ಈ ಥರ ಉಪ್ಪು, ಸೋಡಾ, ಲಿಂಬೆ ಹಾಕಿರುವಂತಹ ಹೋಮ್ ಮೇಡ್ ಲಿಕ್ವಿಡಿಂದ ಕ್ಲೀನ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಎಲ್ಲ ತುಂಬಾ ಅಂದರೆ ಏನೇ ಕೊಳಕಿದ್ರೂ ಕ್ಲೀನಾಗಿ ಹೋಗುತ್ತೆ. ನಿಮಗೆ ಸಿಗುತ್ತೆ ಹೊರಗಡೆನೂ ಡಿಟರ್ಜೆಂಟ್, ಡೆಟಾಲ್ ಎಲ್ಲ ಸಿಗುತ್ತೆ. ಬಟ್ ಅದರಿಂದ ಇದು ಬೆಸ್ಟ್ ಅಲ್ವಾ? ಮನೆಯಲ್ಲೇ ಮಾಡೋದ್ರಿಂದ ಇದು ನಿಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ. ಯಾಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ನ್ಯಾಚುರಲ್ ಆಗಿರೋದ್ರಿಂದ ಒಂದು ವೇಳೆ ಇದರ ರಸ ಏನಾದರೂ ನಮ್ಮ ಪಾತ್ರೆಗೀತ್ರಲ್ಲಿ ಬಂದು ಅದು ನಮ್ಮ ಹೊಟ್ಟೆಗೆ ಸೇರಿದ್ರೂ ಏನೂ ಆಗಲ್ಲ. ಅದೇ ನಾವು ಕೆಮಿಕಲ್ ಹಾಕಿ ತೊಳೆದಿರುವಂಥ ಇದೇನಾದರೂ ನಮ್ಮ ಹೊಟ್ಟೆ ಒಳಗಡೆ ಹೋದರೆ ಅದು ತುಂಬಾ ಡೇಂಜರ್. ಆದ್ದರಿಂದ ಮನೆಯಲ್ಲಿ ಈ ಥರ ನಾವು ತುಂಬಾ ಸಿಂಪಲಾಗಿ ಕಿಚನ್ ಕ್ಲೀನರನ್ನು ಮಾಡಿಕೊಂಡು ಸಿಂಕನ್ನು ಈ ಥರ ಕ್ಲೀನ್ ಮಾಡ್ಕೋಬೇಕಾದ್ರೆ ಹೊರಗಡೆಯಿಂದ ಏನಕ್ಕೆ ತರಬೇಕು ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಕೂಡ. ತುಂಬಾ ಬೇಕಾಗಿರೋದು, ಎಲ್ರಿಗೂ ತುಂಬಾ ಬೇಕಾಗಿರೋಂಥ ವಿಡಿಯೋ ಇದು. ಹಾಗೆಯೇ ಮರೆಯದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ನೀವು ಈಸಿಯಾಗಿ ತುಂಬಾ ಬೇಗ ನನ್ನ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.